ನೋಡ್ತಿರುವಂತಹ ನಿಮ್ಮನ್ನೆಲ್ಲ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ, ಕ್ರಿಸ್ಮಸ್ ಆಗಿದೆ. ಇನ್ನೆರಡು ದಿವಸದಲ್ಲಿ ಹೊಸ ವರ್ಷ ಕೂಡ ಬರಲಿಕ್ಕಿದೆ. ಮೊದಲನೇದಾಗಿ MK ಗ್ರೂಪ್ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಈ ಹೊಸ ವರ್ಷ ನಿಮಗೆಲ್ಲ ಖುಷಿಯನ್ನು ತಂದುಕೊಡಲಿ. ಯಾಕಂದರೆ ಈಗ ನಾವು 2 ದಿವಸ ಆದಮೇಲೆ ಮತ್ತೆ ಲೈವ್ ಬರೋದಿಲ್ಲ. ಸೊ ಇನ್ನು ನಾವು ಲೈವ್ ಬರೋದು ಮುಂದಿನ ವರ್ಷದ 28 ತಾರೀಕಿಗೆ. ಸೊ ಅಲ್ಲಿವರೆಗೆ ಹೊಸ ವರ್ಷ ನಿಮಗೆಲ್ಲ ಸಾಕಷ್ಟು ಖುಷಿಯನ್ನು ತಂದುಕೊಡಲಿ ಅನ್ನುವಂತಹ ಒಂದು ಆಶಯವನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಆರಂಭಿಸಿದ್ದೇವೆ. MK ಗ್ರೂಪ್ ಶೈನ್ ಎಂಟರ್ಪ್ರೈಸಸ್ ಇದರ ಸೀಸನ್ 2ರ 7ನೇ ಡ್ರಾದಲ್ಲಿ ನಾವೆಲ್ಲ ಇದ್ದೇವೆ. ಈ ಕಾರ್ಯಕ್ರಮವನ್ನು ನೋಡ್ತಿರುವಂಥ ನಿಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ, ಕಾರ್ಯಕ್ರಮದ ಅತಿಥಿಗಳನ್ನು ವೇದಿಕೆ ಕರೆಯುವಂಥ ಸಮಯ. ನಮ್ಮ ಜೊತೆ ಇದ್ದಾರೆ ರಾಜೇಶ್, ಹಾಗೆ ಅವರ ಜೊತೆ ಮರಿಯಾ ಇದ್ದಾರೆ. ಆ್ಯಂಡ್ ಆಲ್ಸೋ ನಮ್ಮ ಕಳೆದ ತಿಂಗಳಿನ ಗೋಲ್ಡ್ ರಿಂಗ್ ವಿನ್ನರ್ ಚೇತನ್ ಇದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿನ ನಾನು ಎಲ್ಲರನ್ನ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ MK ಗ್ರೂಪ್ನ ಪಿಲ್ಲರ್ಸ್ ಮುಜಾಫಿರ್ ಅಹಮದ್ ಆ್ಯಂಡ್ ಫಿರೋಜ್ ಖಾನ್ ಸರ್, ಇವರನ್ನು ಕೂಡ ಬಹಳ ಪ್ರೀತಿಯಿಂದ ನಾನು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. 7ನೇ ತಿಂಗಳಿನ ಡ್ರಾ ಇವತ್ತು. ಇನ್ನು 3 ತಿಂಗಳಲ್ಲಿ ನಿಮ್ಮ ಕನಸಿನ ಮನೆ ನಿಮಗೆ ಖಂಡಿತವಾಗಿ ಸಿಗುವಂತಹ ಅದೃಷ್ಟದ ಗಳಿಗೆ ಕೂಡಿ ಬರಲಿಕ್ಕಿದೆ. ಮನೆಯ ಕೆಲಸಗಳು ಪ್ರಾರಂಭ ಆಗಿದೆ. ಖಂಡಿತವಾಗಿ ನಿಮ್ಮ ಮನೆಯ ನಕ್ಷೆ ಮತ್ತು ಅದರ ಸಣ್ಣ ಪುಟ್ಟ ಕೆಲಸಗಳನ್ನು ಆಲ್ರೆಡಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ದಾರೆ. ಮತ್ತೊಮ್ಮೆ ಮತ್ತೆ ಖಂಡಿತವಾಗಿ ಶೇರ್ ಮಾಡ್ತಾರೆ. ಸೊ ಈ ಡ್ರಾಗೆ ಬಂದಿರುವಂಥ ಎಲ್ಲ ಅತಿಥಿಗಳನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಕಾರ್ಯಕ್ರಮವನ್ನು ಡೈರೆಕ್ಟ್ ಒಂದು ಡ್ರಾಯಿಂದಲೇ ಆರಂಭಿಸಿದ್ದೇವೆ. ಇವತ್ತು ಸ್ವಲ್ಪ ವಿಶೇಷ, ಯಾಕಂತಂದರೆ ಇವತ್ತು ಹೊಸ ವರ್ಷದ ಹೊಸ ಖುಷಿಗೆ ಆಗಿ ನಿಮಗೆ ನಾವು 5 ಗಿಫ್ಟ್ ಹ್ಯಾಂಪರ್ಸ್ಗಳನ್ನು 7 ಗೋಲ್ಡ್ ರಿಂಗ್ಗಳನ್ನು ನೀಡ್ತಾ ಇದ್ದೇವೆ. ಅದರ ಜೊತೆಗೆ 50,000ದ ವೋಚರ್ ಕೂಡ ನೀಡಲಿಕ್ಕೆ ಇದ್ದೇವೆ. ಈ ಎಲ್ಲ ಡ್ರಾ ಯಾರಿಗೆ ಸಲ್ತದೆ, ಯಾರು ಇವತ್ತಿನ ಅದೃಷ್ಟಶಾಲಿ ವ್ಯಕ್ತಿಗಳು, ಯಾರು ಎಷ್ಟು ಬಹುಮಾನವನ್ನು ಗೆಲ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ಕಳೆದ ತಿಂಗಳಿನ ಗೋಲ್ಡ್ ರಿಂಗ್ ವಿನ್ನರ್ ಅಂತ ಚೇತನ್ ಅವರನ್ನು ನಾನು ಮುಂದೆ ಕರಿತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮೆಲ್ಲ ಕೂಪನ್ಗಳನ್ನು ನಮ್ಮ ಅದೃಷ್ಟದ ಬಾಕ್ಸ್ಗೆ, ಅದಕ್ಕಿಂತ ಮುಂಚೆ ಒಂದ್ಸಲ ನಮ್ಮ ಎಂಟಿ ಬಾಕ್ಸ್ ದಯವಿಟ್ಟೆಲ್ಲ ನೋಡಿ. ಮುಂಗಡವಾಗಿ ಯಾವುದೇ ಕೂಪನ್ಗಳು ಇದರಲ್ಲಿ ಇಲ್ಲ. ಇಟ್ಸ್ ಅ ಎಂಟಿ ಬಾಕ್ಸ್. ಸೊ ದಯವಿಟ್ಟು ಎಲ್ಲ ವೀಕ್ಷಕರಲ್ಲಿ ಇದೊಂದು ವಿನಂತಿ, ನೀವು ಒಂದ್ಸಲ ಎಂಟಿ ಬಾಕ್ಸ್ ಕರೆಕ್ಟಾಗಿ ನೋಡಿ. ಇದರಲ್ಲಿ ಯಾವುದೇ ಕೂಪನ್ಗಳಿಲ್ಲ. ಸೊ ಯಾರೆಲ್ಲ 25 ತಾರೀಕಿನ ಒಳಗೆ ನಿಮ್ಮ ಮೆಂಬರ್ಶಿಪ್ ಫೀಸನ್ನು ಕಟ್ಟಿದ್ದೀರಿ ಅವರೆಲ್ಲ ಕೂಪನ್ಗಳನ್ನು ನಾವು ಈ ಬ್ಲೂ ರ್ಯಾಕಲ್ಲಿ ಇಟ್ಟಿದ್ದೇವೆ. ಸೊ ಇದೆಲ್ಲ ಕೂಪನ್ಗಳನ್ನು ನಮ್ಮ ಅದೃಷ್ಟದ ಬಾಕ್ಸಿಗೆ ಹಾಕಬೇಕಂತ ಫಿರೋಜ್ ಖಾನ್ ಸರ್ ಅವರಲ್ಲಿ ಕೇಳಿಕೊಟ್ಟಿದ್ದೇನೆ. ಆ್ಯಂಡ್ ಆಲ್ಸೋ ಆಫ್ಟರ್ 25 ತುಂಬ ಕಮ್ಮಿ ಉಂಟು, ವೆರಿ ಕೌಂಟ್ ಮಾಡ್ಬೋದು ಅಷ್ಟು ಉಂಟು. ಐ ಹೋಪ್ ಮುಂದಿನ ವರ್ಷದಿಂದ ಇಲ್ಲಿ ಬೇಡ, ಒಂದರಲ್ಲೇ ಇರಲಿ. ಸೊ ಎಲ್ಲ 25ನೇ ತಾರೀಕಿನಿಂದ ಒಳಗೆ ಕಟ್ಟಿದಂತಹ ಕೂಪನ್ಸ್ಗಳನ್ನು ನಾವು ಅದೃಷ್ಟದ ಬಾಕ್ಸ್ಗೆ ಹಾಕ್ತಾ ಇದ್ದೇವೆ. ಎಸ್, ಹಾಗೆ ಎಲ್ಲವನ್ನ ಎಸ್ ಆ್ಯಂಡ್ ಆಲ್ಸೋ ಈ ಡ್ರಾಗಳಲ್ಲಿ ನಮ್ಮ ತಂಡದವರು ಯಾರೂ ಯಾವುದೇ ಕೂಪನ್ಸ್ಗಳನ್ನು ತೆಗಿತಾ ಇಲ್ಲ. ಸೊ ಹಾಗಾಗಿ ಇದೊಂದು ನೀವು ನೋಟಿಸ್ ಮಾಡಬೇಕಾದಂಥ ಅಂಶ. ಸೊ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ನಮ್ಮ ಚೇತನ್ ಅವರಲ್ಲಿ, ನಿಮ್ಮ ಮೊದಲು ಕೈ ಒಂದು ಪ್ಲೀಸ್ ಎಂಟಿ ಹ್ಯಾಂಡ್, ದರ್ ಇಸ್ ನೋ ಕೂಪನ್ಸ್ ಬಿಫೋರ್, ಯಾವುದೇ ಕೂಪನ್ಸ್ಗಳು ಇಲ್ಲ ಅವರ ಕೈಯಲ್ಲಿ. ಸೊ ಅವರ ಅದೃಷ್ಟದ ಕೈಯಿಂದ ಮೊದಲ ಸರ್ಪ್ರೈಸ್ ಗಿಫ್ಟ್ ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ನಂಬರ್ 1390 1390. ಮೊದಲ ಗಿಫ್ಟ್ ಹ್ಯಾಂಪರ್ ಅನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ 1390. ಅನುಪಮ ಇಂದ್ರಾಳಿ ಅವರು ಮೊದಲ ಗಿಫ್ಟ್ ಹ್ಯಾಂಪರ್ ಅನ್ನು ಪಡೆದಿದ್ದಾರೆ 1390. ಸೊ ಎರಡನೆಯ ಗಿಫ್ಟ್ ಹ್ಯಾಂಪರ್ ಅನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ಕೂಪನ್ 2028 2028 2028. ಇದು 7ನೇ ಡ್ರಾದ ಸೀಸನ್ 2ರ 2ನೇ ಗಿಫ್ಟ್ ಹ್ಯಾಂಪರ್. ಫರಾನಾಸ್ ಕುಂದಾಪುರ್ ಇವರಿಗೆ ಒಂದು ಗಿಫ್ಟ್ ಹ್ಯಾಂಪರ್ ಬಂದಿದೆ. ಅವರಿಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಬೈ ದ ಟೀಮ್. 3ನೆಯ ವಿನ್ನರ್, ಎಸ್, 3ನೆಯ ಗಿಫ್ಟ್ ಹ್ಯಾಂಪರ್ ಅನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ 2008. ಶೋಭಾ ಕಟ್ಪಾಡಿ ಅವರು ಗೆದ್ದಿದ್ದಾರೆ ಈ 3ನೆಯ ಗಿಫ್ಟ್ ಹ್ಯಾಂಪರ್ ಅನ್ನ. 3 ಆಯ್ಕೆಗಳಾಗಿದೆ, ಇನ್ನೂ 2 ಆಯ್ಕೆ ಬಾಕಿ ಇದೆ. ಎಸ್ ಚೇತನ್ ಅವರೇ,
ನಾಲ್ಕನೆಯ ಗಿಫ್ಟ್ ಹ್ಯಾಂಪರ್ ಅನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ 3048. 3048. ಅಹಮದ್ ರಾಜಾ ಮಲ್ಲಾರ್ ಅವರು ಗೆದ್ದಿದ್ದಾರೆ ಗಿಫ್ಟ್ ಹ್ಯಾಂಪರ್. ಬಹುಶಃ ಈ ಎಲ್ಲ ವಿಜೇತರ ಫೀಲಿಂಗ್ಸ್ ಚೇತನಿಗೆ ಗೊತ್ತುಂಟು, ಯಾಕಂದ್ರೆ ಅವರು ಆಲ್ರೆಡಿ ಒಂದು ಗೆದ್ದಿದ್ದಾರೆ. ಸೊ ಹಿ ನೋಸ್ ಇಟ್ ವೆರಿ ವೆಲ್. ಏನೇ ಇರಲಿ, ಐದನೆಯ ಗಿಫ್ಟ್ ಹ್ಯಾಂಪರ್ ಅನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ 0064. 006 and 4. 0064. ಶೇಖ್ ಇಲ್ಹಾಮ್ ಬೆಂಗಳೂರು. ಬಹುಶಃ ನಮ್ಮ ಇದರಲ್ಲಿ ಬೆಂಗಳೂರಿಗೆ ತುಂಬ ಕಮ್ಮಿ ಬಂದದ್ದು, ಇದು ನಾವು ನೋಡಿದ್ದು ಫಸ್ಟ್ ಟೈಮ್ ಹೆಸರು ಕೇಳಿದ್ದು ಬೆಂಗಳೂರು. ವೆರಿ ನೈಸ್. ಸೊ 5 ಆಯ್ಕೆಗಳು ಆಗಿದೆ. 5 ಗಿಫ್ಟ್ ಹ್ಯಾಂಪರ್ಸ್ಗಳನ್ನು ಗೆದ್ದಂತಹ ಎಲ್ಲ ವಿಜೇತರಿಗೆ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಮತ್ತೆ ನಮ್ಮ ಬಂಗಾರದ ಉಂಗುರಗಳ ಸರದಾರರು ಯಾರಾಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಮ್ಮ ಜೊತೆ ಇದ್ದಾರೆ ಮರಿಯಾ ಅವರು. ಪ್ಲೀಸ್ ನಿಮ್ಮದು ಸಹ ಕೈ ಒಂದು ಸ್ವಲ್ಪ ತೋರಿಸಿಬಿಡಿ. ಎಸ್ ಎಂಪ್ಟಿ ಹ್ಯಾಂಡ್, ದರ್ ಇಸ್ ನೋ ಕಾಯಿನ್ಸ್ ಬಿಫೋರ್. ಸೊ ಐ ರಿಕ್ವೆಸ್ಟ್, ಎಸ್, ನಿಮ್ಮ ಅದೃಷ್ಟದ ಕೈಯಿಂದ ಮೊದಲ ಗೋಲ್ಡ್ ರಿಂಗ್ ಅನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ 2751. 2751. ಅಶ್ಫಾಕ್ ಉಡುಪಿ ಅವರು ಗೆದ್ದಿದ್ದಾರೆ ಮೊದಲ ಗೋಲ್ಡ್ ರಿಂಗ್. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಸರ್. ಅಂಡ್ ಆಲ್ಸೋ ಎರಡನೆಯ ಗೋಲ್ಡ್ ರಿಂಗ್ ಅನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ 0142. 0142. 0142. ಎಸ್, 0142 ಇವರು ಎರಡನೆಯ ಗೋಲ್ಡ್ ರಿಂಗ್ ಗೆದ್ದಿದ್ದಾರೆ. ಈವರೆಗೆ 5 ಗಿಫ್ಟ್ ಹ್ಯಾಂಪರ್ಸ್. ಶಬಾನಾ ಮಂಗಳೂರು ಅವರು ಗೆದ್ದಿದ್ದಾರೆ ಚಿನ್ನದ ಉಂಗುರ. ಐ ಗೆಸ್ ಈವರೆಗೆ 5 ಗಿಫ್ಟ್ ಹ್ಯಾಂಪರ್ಸ್, 2 ಗೋಲ್ಡ್ ರಿಂಗ್ ಆಗಿದೆ. ಇನ್ನು ಕೂಡ 5 ಗೋಲ್ಡ್ ರಿಂಗ್ಗಳ ಆಯ್ಕೆ ಬಾಕಿ ಇದೆ. ಮೇಡಮ್, ಮತ್ತೆ ನಿಮ್ಮ ಅದೃಷ್ಟದ ಕೈಯಿಂದ ಮೂರನೆಯ ಗೋಲ್ಡ್ ರಿಂಗ್ ಅನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ 1652. 165 and 2. 1652. 1652, please. Yes. 1652. ಓಕೆ, ಭಾಗ್ಯ ಎರ್ಮಾಳ್ ಅವರು ಗೆದ್ದಿದ್ದಾರೆ ಈ ಗೋಲ್ಡ್ ರಿಂಗ್. ಅಂಡ್ ನಾಲ್ಕನೇ ಆಯ್ಕೆಗಾಗಿ ಮತ್ತೆ ಮರಿಯಾ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ ನಾವು. ನಾಲ್ಕನೆಯ ಗೋಲ್ಡ್ ರಿಂಗ್ ಪಡೆಯುವಂತಹ ವ್ಯಕ್ತಿ ಫ್ಯಾನ್ಸಿ ನಂಬರ್ ಬಂದಿದೆ 1188. 1188. 1188. ಶೇಖ್ ಮೊಹಮ್ಮದ್ ಅಬ್ರಾರ್ ಉಡುಪಿ ಅವರು ಗೆದ್ದಿದ್ದಾರೆ ಈ ಚಿನ್ನದ ಉಂಗುರ. ಐ ಗೆಸ್ 5+4 4 ಗೋಲ್ಡ್ ರಿಂಗ್ಗಳ ಆಯ್ಕೆ ಆಗಿದೆ. ಇನ್ನು 3 ಗೋಲ್ಡ್ ರಿಂಗ್ಗಳ ಆಯ್ಕೆ ಬಾಕಿ ಇದೆ. ಮತ್ತೆ ಇನ್ನೊಂದು ಕಾಯಿನ್ಗಾಗಿ ಕೂಪನ್ ನಂಬರ್ 3100. 3100. 3100. ಎಸ್ 3100. ಸುಪ್ರೀತಾ ಕಟ್ಪಾಡಿ ಅವರು ಗೆದ್ದಿದ್ದಾರೆ ಈ ಚಿನ್ನದ ಉಂಗುರ. ಐ ಎಸ್ 5 ಆಯ್ಕೆ ಆಗಿದೆ, ಇನ್ನು 2 ಆಯ್ಕೆ ಮಾತ್ರ ಬಾಕಿ ಇದೆ. ಸೊ 6ನೇ ಆಯ್ಕೆಗಾಗಿ ಈ 7ನೆಯ ಡ್ರಾದ 6ನೆಯ ಚಿನ್ನದ ಉಂಗುರವನ್ನು ಪಡೆದಂತಹ ನಂಬರ್ 2993. 2993. 2993. ಹಸೀನಾ ಉಸ್ಮಾನ್ ಮಂಗಳೂರು. ಇವತ್ತು ಮಂಗಳೂರಿಗೆ ಸುಮಾರು ಗೋಲ್ಡ್ ರಿಂಗ್ ಬಂದಾಗಿದೆ. ನ್ಯೂ ಇಯರ್ಗೆ ಅವರಿಗೆಲ್ಲ ಒಳ್ಳೆ ಗಿಫ್ಟ್ ಬಂದಾಯಿತು. ಸೊ ಕೊನೆಯ ಒಂದು ಚಿನ್ನದ ಉಂಗುರದ ಆಯ್ಕೆಗಾಗಿ ಮತ್ತೆ ಮರಿಯಾ ಅವರಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ. ಕೊನೆಯ ಚಿನ್ನದ ಉಂಗುರ ಪಡೆದಂತಹ ವ್ಯಕ್ತಿಯ ನಂಬರ್ 635. 635. 635. 635. ಮೊಹಮ್ಮದ್
ಆಕಿಫ್ ಕಾರ್ಕಳ ಅವರು ಗೆದ್ದಿದ್ದಾರೆ. ಐ ಗೆಸ್ 5 ಗಿಫ್ಟ್ ಹ್ಯಾಂಪರ್ಸ್, 7 ಗೋಲ್ಡ್ ರಿಂಗ್ಗಳ ಆಗಿದೆ. ಇನ್ನು ಉಳಿದದ್ದು ಕೇವಲ ಒಂದು ಬಂಪರ್ ಬಹುಮಾನ ಮಾತ್ರ. ಅದಕ್ಕಿಂತಲೂ ಮುಂಚೆ ಒಂದು ಸವಿನಯ ವಿನಂತಿ ಅಂತ ಅಂದರೆ, ದಯವಿಟ್ಟು 25 ತಾರೀಕು ಒಳಗೆ ನಿಮ್ಮ ಮೆಂಬರ್ಶಿಪ್ ಫೀಸ್ ಮಾಡಿ, ಸೊ ದಟ್ ನೀವು ಇಷ್ಟು ಬಹುಮಾನ ಗೆಲ್ಲಬಹುದು. ಇಲ್ಲ ಅಂದರೆ ನೀವು ಕೇವಲ ಒಂದು ಬಂಪರ್ ಬಹುಮಾನ ಗೆಲ್ಲಬಹುದು. ನಿಮಗೆ ಒಂದು ವೇಳೆ ಬಂಪರ್ ಬಹುಮಾನ ಬರದಿದ್ದರೆ ಇಷ್ಟು ಬಹುಮಾನದಲ್ಲಿ ಯಾವುದಾದ್ರೂ ಒಂದು ಬರ್ತದೆ. ಹಾಗೆ ದಯವಿಟ್ಟು ಪ್ಲೀಸ್, ಹೇಗೂ ನೀವು ಮೆಂಬರ್ಶಿಪ್ ಫೀಸ್ ಕಟ್ತೀರಿ, ಆದರೆ 1-2 ದಿವಸ ಹಿಂದೆ ಕಟ್ಟಿ, ಸೊ ದ್ಯಾಟ್ ಇಷ್ಟು ಬಹುಮಾನ ನೀವು ಗೆಲ್ಲಬಹುದು. ಇದು ಒಂದು ಹಂಬಲ್ ರಿಕ್ವೆಸ್ಟ್. ಆ್ಯಂಡ್ ಆಲ್ಸೋ ಮೆಂಬರ್ಶಿಪ್ ಕಟ್ಟಿದವರೆಲ್ಲ ಒಂದು ಸ್ಕ್ರೀನ್ಶಾಟ್ಸ್ ಕಳಿಸಿಬಿಡಿ ಪ್ಲೀಸ್. ನೀವು ಕಟ್ಟಿ ಸುಮ್ಮನೆ ಇದ್ರೆ ಗೊತ್ತಾಗೋದಿಲ್ಲ. ಸೊ ದಯವಿಟ್ಟು ನೀವು ಯಾರೆಲ್ಲ ಮೆಂಬರ್ಶಿಪ್ ಕಟ್ಟಿದಿರಿ ಒಂದು ಸ್ಕ್ರೀನ್ಶಾಟ್ ಕಳಿಸಿ, ಸೊ ದ್ಯಾಟ್ ನಿಮ್ಮ ನಂಬರ್ ನೋಟ್ ಮಾಡಿಕೊಳ್ತಾರೆ ಅಷ್ಟೇ. ಸೊ ಈ ಡ್ರಾದ 7ನೇ ಡ್ರಾದ ಬಂಪರ್ ಬಹುಮಾನ 50,000ಗಳ ಗಿಫ್ಟ್ ವೌಚರನ್ನು ಪಡೆಯುವಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು. ಅದಕ್ಕಿಂತಲೂ ಮುಂಚೆ ಇವತ್ತಿನ ಎಲ್ಲ ವಿಜೇತರ ಕೂಪನ್ಗಳನ್ನು ನಾವು ಮತ್ತೆ ಅವರಿಗೆ ಹಾಕ್ತಾ ಇದ್ದೇವೆ. ಅವರು ಈ ಬಂಪರ್ ಬಹುಮಾನವನ್ನು ಗೆಲ್ಲಬಹುದು. ಅಂದರೆ ಈಗ ಗೋಲ್ಡ್ ರಿಂಗ್ ಬಂದವರು ಮತ್ತೆ 50,000 ವೌಚರ್ ಗೆಲ್ಲಬಹುದು, ಅವರ ಅದೃಷ್ಟ ಚೆನ್ನಾಗಿದ್ರೆ. ಸೊ ಅದರ ಜೊತೆಗೆ 25 ತಾರೀಕು ನಂತರ ಕಟ್ಟಿದವರ ಕೂಪನ್ ಅನ್ನು ಸಹ ದಯವಿಟ್ಟು ಹಾಕಬೇಕು ಸರ್. ಎಸ್, ಹೌದು, ಲೆಕ್ಕ ಮಾಡುವುದು ಒಂದು 20 ಕಾಯಿನ್ ಇರ್ಬೋದು ಅಷ್ಟೇ, ಮ್ಯಾಕ್ಸ್ ಟು ಮ್ಯಾಕ್ಸ್. ಆ್ಯಂಡ್ ಆಲ್ಸೋ ಸೀಸನ್ 2ರ 7ನೆಯ ಡ್ರಾದ ಎಲ್ಲ ಕೂಪನ್ಸ್ಗಳನ್ನು ನಾವು ನಮ್ಮ ಅದೃಷ್ಟದ ಬಾಕ್ಸ್ಗೆ ಆಗಿದೆ. ಸೊ ಈ ಆಯ್ಕೆಯಾಗಿ ನಾನು ರಾಜೇಶ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ, ದಯವಿಟ್ಟು ಸರ್ ನಿಮ್ಮದು ಎಂಟಿ ಹ್ಯಾಂಡ್ ಒಂದ್ಸಲ ಎಲ್ಲರಿಗೆ ತೋರಿಸಿಬಿಡಿ. ಯಾವುದೇ ಕೂಪನ್ಸ್ಗಳು ಖಂಡಿತವಾಗಿ ಇಲ್ಲ. ಸೊ ಈ 7ನೆಯ ತಿಂಗಳಿನ ಈ ಡ್ರಾದ 50,000ಗಳ ಬಂಪರ್ ಬಹುಮಾನವನ್ನು ಗೆಲ್ಲುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ 3147. 3147 ಇದು ನಮ್ಮ ಉಡುಪಿಯ ಬೀಡಿನಗುಡ್ಡೆಯ ಶಶಿ ಅವರಿಗೆ ಸಲ್ತದೆ. ಇವತ್ತಿನ 50,000ಗಳ ಗಿಫ್ಟ್ ವೋಚರ್. ವಿಲ್ ಡೆಫಿನೆಟ್ಲಿ ಟ್ರೈ ಟು ಟಾಕ್, ಅವ್ರ ಜೊತೆ ಒಂದ್ಸಲ ಮಾತಾಡುವ ಪ್ರಯತ್ನವನ್ನು ಖಂಡಿತವಾಗಿ ಮಾಡುವ. ಚೆಕ್ ಟೆಸ್. ಹಲೋ, ಶಶಿ ಅತೆ. ಶಶಿ, ನಾವು MK ಗ್ರೂಪ್ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ಕಾಲ್ ಮಾಡ್ತಿರೋದು. MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆ ನೀವೊಂದು ಸ್ಕೀಮ್ ಜಾಯ್ನ್ ಆಗಿದ್ರಲ್ಲ, ಅದರಿಂದ ಕಾಲ್ ಮಾಡ್ತಾ ಇರೋದು. ನೀವು ಎಲ್ಲಿ ಹೊರಗಡೆ ಇದ್ದೀರಾ? ಓಕೆ, ಸರಿ. ಕಾಲ್ ಮಾಡಿದ ಉದ್ದೇಶ, ಇವತ್ತು ನೀವು 50,000ಗಳ ಗಿಫ್ಟ್ ವೌಚರ್ ಗೆದ್ದಿದ್ದೀರಿ ಸರ್. ಅಂದಿ ಟೆಲ್ ಮಿ ಸಮಥಿಂಗ್. ಫಸ್ಟ್ ಟೈಮ್ ಈಗ ಕೇಳುವಾಗ 50,000 ಗೆದ್ದಿದ್ದೀರಾ ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗ್ತದೆ? ಫುಲ್ ಹ್ಯಾಪಿ. ಅಲ್ಲ, ನೀವು ಅಫ್ಕೋರ್ಸ್ ಈ ಸ್ಕೀಮ್ಗೆ ಜಾಯಿನ್ ಆಗುವಾಗ ನೀವು ಗೆಲ್ತೀರಂತ ಅನ್ಕೊಂಡಿದ್ರೆ ಯಾವತ್ತಾದ್ರು? No, just my friends told me that join that enterprises. Last time one man from India to my house, he owned car, Maruti Alto something. Oh. Just right, sir. 4 1 ನಿಮಿಷ, I was pouring. Yeah, I know. Guru. So it seemed like you are so happy, and also I'm full happy now. very nice, sir. We'll get back to you after some time. Okay. Till then, enjoy. Once again, congratulations by the team. Yeah, thank you so much. Yes, brother. Have a good day. Thank you. Okay, sir. Okay. ಅವರು ಎಲ್ಲಿ ಸ್ಕೋರ್ ಆಗ್ತಿದ್ದಾರೆ ಮ್ಯಾಚ್ ಇದ್ದು. ಸೊ ಪಾಪ ಅವರದ್ದು ಅಲ್ಲಿ ಹಾಳು ಮಾಡೋದು ಬೇಡ ನಾವು. ಎನಿವೇಸ್, ಅವರಿಗೆ ನ್ಯೂ ಇಯರ್ಗೆ ಒಂದು ಹೊಸ ಉಡುಗೊರೆ ನಾವು ಕೊಟ್ಟಾಗಿದೆ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ. ಈ ಲೈವ್ ಮಾಡುವಂಥ ಉದ್ದೇಶ ಇಷ್ಟೇ. ನಾವು ಇಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೇವೆ, ಈಗ MK ಗ್ರೂಪ್ ಆಗಿ ಶೈನ್ ಎಂಟರ್ಪ್ರೈಸಸ್ ಆಗಲಿ, ಇಲ್ಲಿ ಏನೆಲ್ಲ ಕಾರ್ಯಕ್ರಮ ಆಗ್ತಿದೆ ಅದನ್ನೆಲ್ಲ ಡೈರೆಕ್ಟ್ ಜನ ಲೈವಲ್ಲಿ ನೋಡಬೇಕು.
ಇದನ್ನು ನಾವು ರೆಕಾರ್ಡ್ ಮಾಡಿ ಹಾಕೋದ್ರಲ್ಲಿ ಏನು ಅರ್ಥ ಇರೋದಿಲ್ಲ. ಇದು ಲೈವ್ ಮಾಡಿದರೆ ಮಾತ್ರ ಜನಗಳಿಗೆ ಕರೆಕ್ಟಾಗಿ ಅರ್ಥ ಆಗೋದು, ಎಲ್ಲಿ ಟ್ರಾನ್ಸ್ಪರೆನ್ಸಿ ಉಂಟು ಎಲ್ಲಿ ಇಲ್ಲ ಅಂತೇಳಿ. ಸೊ ಹಾಗಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲೇ ನಾವು ಈ ಆಯ್ಕೆಯನ್ನು ಮಾಡಿದ್ದು. ಶಶಿ ಅವರಿಗೆ ಅವರು ಗೆಲ್ತಾರೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಬಿಡಿ, ಅವರ ಫ್ರೆಂಡ್ ಹೇಳಿದಂತೆ ಒಂದು ನೋಡು ಹಾಕಿ ಎಂತ ಆಗ್ತಾರೆ ನೋಡುವ ಅಂತೇಳಿ. ಸೊ ಅವರಿಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಉಡುಗೊರೆ ಬಂದಾಗಿದೆ. ಆ್ಯಂಡ್ ಆಲ್ಸೋ ಅವರು ಹೇಳಿದರು ಈಸ್ ಸೂಪರ್ ಹ್ಯಾಪಿ ಅಂತೇಳಿ. ಸೊ ಹೀಗೆ ಇರಲಿ ಅವರ ಈ ಮುಂದಿನ ವರ್ಷ. ಆ್ಯಂಡ್ ಆಲ್ಸೋ ಬಂದಂಥ ಎಲ್ಲ ಅತಿಥಿಗಳಿಗೂ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಬೈ MK ಗ್ರೂಪ್ ಆ್ಯಂಡ್ ಶೈನ್ ಎಂಟರ್ಪ್ರೈಸಸ್. ನೀವು ಕೂಡ ಮುಂದಿನ ತಿಂಗಳಿನ ಅದೃಷ್ಟಶಾಲಿ ವ್ಯಕ್ತಿ ಆಗಬಹುದು. ಆದರೆ ಅದಕ್ಕಿಂತ ಮುಂಚೆ ನೀವೆಲ್ಲ 25 ತಾರೀಕಿನ ಹಿಂದೆಯೇ ನಿಮ್ಮ ಮೆಂಬರ್ಶಿಪ್ ಫೀಸನ್ನು ಕಟ್ಟಿ, ಸೊ ದ್ಯಾಟ್ ನೀವು ಇಷ್ಟು ಬಹುಮಾನಗಳನ್ನು ಕೂಡ ಗೆಲ್ಲಬಹುದು. ಇವತ್ತು ಗೆದ್ದಂತಹ ಶಶಿ ಅವರಿಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ಮುಂದಿನ ಡ್ರಾದಲ್ಲಿ ಎಲ್ಲ ಸಿಗುವ 2 ದಿವಸದಲ್ಲಿ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಈ ವರ್ಷ ನಿಮಗೆಲ್ಲ ಖುಷಿಯಾಗಿರಲಿ, ಸಿಹಿ ತಂದುಕೊಡಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮ ನಾವಿಲ್ಲಿಗೆ ಮುಗಿಸಿದ್ದೇವೆ. ನಿರಂತರ ಸುದ್ದಿ ಹಾಗೆ ಮನೋರಂಜನೆಯಾಗಿ ನೋಡ್ತಾ ಇರಿ ಸ್ಪಂದನ. ಥ್ಯಾಂಕ್ ಯು.